ಶ್ರೀಕೃಷ್ಣ ವೇಷ ಸ್ಪರ್ಧೆ ಹಾಕಿದ್ದೇನಲ್ವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದನ್ನು ಹಾಕಲಿಕ್ಕೊಂದು ರೀಸನ್ ಇದೆ. ಏನಪ್ಪ ಅಂತ ಹೇಳಿದರೆ ಉಂಡಾ ಮಂಗ ಮರದಲ್ಲಿ ನೇಲ್ತಾ ಉಂಟು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಚಿಕ್ಕಮ್ಮನ ಮನೆಯಿಂದ ಅಮ್ಮನ ಮನೆಗೆ ಬಂದಿದ್ದೇನಲ್ವಾ, ಬೇರೆ ಡ್ರೆಸ್ ತಂದಿರಲಿಲ್ಲ, ಹಾಗಾಗಿ ಇದೇ ಡ್ರೆಸ್ಸಲ್ಲಿ ಇನ್ನೊಂದು ಕಡೆ ಹೊರಟಿದ್ದೇನೆ. ಪಾಣೆಮಂಗಳೂರಿಗೆ ಒಂದು ರಿಲೇಷನ್ ಮನೆಗೆ ಹೋಗ್ತಿದ್ದೇವೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಏನೆಲ್ಲ ಆಗುತ್ತೆ ಬೆಳಿಗ್ಗಿನ ಸಂಜೆ ತನಕ ನೋಡುವ ಬನ್ನಿ. ಮತ್ತೊಂದೇನು ಗೊತ್ತಾ, ಶ್ರೀಕೃಷ್ಣ ವೇಷ ಸ್ಪರ್ಧೆ ಹಾಕಿದ್ದೇನಲ್ವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದನ್ನು ಹಾಕಲಿಕ್ಕೊಂದು ರೀಸನ್ ಇದೆ. ಏನಪ್ಪ ಅಂತ ಹೇಳಿದರೆ, ನನ್ನ ಮಗುವಿನ ಫೋಟೋ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಕೊಟ್ಟಿದ್ದೆ, ಕಾಂಪಿಟೇಷನ್ ಅದು ಕೂಡ, ಓಕೆನಾ. ಸೊ ಹೈಯೆಸ್ಟ್ ಲೈಕ್ಸ್ ಎಲ್ಲ ಬಂದಿತ್ತು. ನಾನು ಅಷ್ಟು ಶೇರ್ ಮಾಡಿದ್ದೇನೆ, ಏನೋ ಫೇಕ್ ಲೈಕ್ಸ್ ಬಂದಿದೆ ಅಂತ ಹೇಳಿ ಡಿಲೀಟ್ ಮಾಡಿದ್ದಾರೆ, ಓಕೆನಾ. ಅಂದರೆ ಮತ್ತೊಬ್ಬ ಕಂಟೆಸ್ಟೆಂಟ್ ತೋರಿಸಿದಂತೆ ಅವರಿಗೆ ಫೇಕ್ ಲೈಕ್ಸ್ ಎಲ್ಲ ಬಂದಿದೆ ಅಂತ. ಸೊ ಫೇಕ್ ಲೈಕ್ಸ್ ಹೇಗೆ ಬರ್ಸೋದು ನನಗೆ ಸಹ ಗೊತ್ತಿಲ್ಲ. ಅದು ಅವರೇ ಹೇಳಿದ್ರು ಅದೆಂತ ಪೇಯ್ಡ್ ಎಲ್ಲ ಇರ್ತದೆ ಹಾಗೆ ಹೇಗೆ ಅಂತ, ನಂಗೆ ಗೊತ್ತಿಲ್ಲ. ಅದನ್ನು ಡಿಲೀಟ್ ಮಾಡಿ ಬಿಟ್ಟಿದ್ದಾರೆ. ಅದು ನನಗೆ ತುಂಬ ಬೇಜಾರಾಯಿತು. ವಾಪಸ್ ರೀಪೋಸ್ಟ್ ಮಾಡ್ತೇನೆ ಅಂತ ಹೇಳಿ ಮಾಡಿದ್ರು, ನಾನು ರಿಮೂವ್ ಮಾಡಿಸಿದೆ. ಇನ್ನೂ ಹಾಕಬೇಡಿ, ಯಾಕಂತ ಹೇಳಿದರೆ ನಾನು ಒಂದ್ಸಲ ಹಾಕಿದ್ದೆ, ನೀವು ಫೇಕ್ ಲೈಕ್ಸ್ ಅಂತ ಹೇಳಿ ರಿಮೂವ್ ಮಾಡಿದ್ರಿ. ಸೊ ಹಾಗಾಗಿ ಇನ್ನು ವಾಪಸ್ ನೀವು ಹಾಕಬೇಡಿ, ಪೋಸ್ಟ್ ಮಾಡಬೇಡಿ, ರೀಅಪ್ಲೋಡ್ ಮಾಡಬೇಡಿ ಅಂತ ಹೇಳಿದೆ ನಾನು. ಸೊ ಹಾಗಾಗಿ ನನಗೆ ಅದು ತುಂಬ ಬೇಜಾರಾಗಿತ್ತು. ಸೊ ಇದೇ ಥರ ತುಂಬ ಮಕ್ಕಳಿಗೆ ಕೂಡ ಹಾಗೆ ಆಗಿರ್ಬೋದು. ಕೆಲವರದ್ದು ಮೊಬೈಲ್ ಫೋಟೋ ಅಲೌಡ್ ಮಾಡೋದಿಲ್ಲ, ಮತ್ತು ಇವಳು ಬಿಡುದಿಲ್ಲ ಮೊಬೈಲ್ ಫೋಟೋಸ್ ಅಲೌಡ್ ಮಾಡೋದಿಲ್ಲ, ಮತ್ತು ಫೋಟೋ ಚೆನ್ನಾಗಿಲ್ಲದಿದ್ರೆ ಅದು ತಗೊಳ್ಳೋದಿಲ್ಲ, ಕ್ಲಾರಿಟಿ ತಗೊಳ್ಳೋದಿಲ್ಲ, ಮತ್ತು HD ಫೋಟೋ ಕಳಿಸಲಿಲ್ಲದಿದ್ರೆ ಅದು ಕೂಡ ತಗೊಳ್ಳೋದಿಲ್ಲ. ತುಂಬ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾನು ಸಹ ಫೇಸ್ ಮಾಡಿದ್ದೇನೆ ಮೊದಲು. ಅಂದರೆ ಮೊದಲು ಅಂತ ಹೇಳಿದರೆ ನಾನು ಬೇರೆಯವರು, ಅಂದರೆ ನನ್ನ ಅಕ್ಕನ ಮಗುವಿದ್ದು ಆ ಥರ ಎಲ್ಲ ಫೋಟೋ ಕಳಿಸುವಾಗ ಆ ಥರ ಎಲ್ಲ ಹೇಳ್ತಿದ್ರು. ಒಂದು ನಿಮಿಷ ಗೈಸ್, ಆ ಥರ ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ಯಾಕೆ ನಾನೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಬಾರ್ದು? ಯಾರು ಸಹ ಹಾಕಲಿಲ್ಲ ಇಷ್ಟರವರೆಗೆ, ಕಮ್ಯುನಿಟಿ ಪೋಸ್ಟಲ್ಲಿ ಯಾರು ಸಹ ಕಾಂಪಿಟೇಷನ್ ಎಲ್ಲ ಇಡಲಿಲ್ಲ. ಸೊ ಯಾಕೆ ಡಿಫ್ರೆಂಟ್ ಆಗಿರಬಾರ್ದು ಅಂತ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಸಕ್ಸಸ್ ಆಯಿತು. ಫಸ್ಟ್ ಡೇನೇ ನನಗೆ 22 ಫೋಟೋಸ್ ಬಂದಿದೆ ಕೃಷ್ಣ ವೇಷದ್ದು. ನಾನು ಪ್ರತಿಯೊಂದು ಫೋಟೋಸ್ಗಳನ್ನು ತಗೊಂಡಿದ್ದೇನೆ, ಡೀಟೇಲ್ಸ್ ಇದ್ದದನ್ನೆಲ್ಲ ಕರೆಕ್ಟಾಗಿ ತಗೊಂಡಿದ್ದೇನೆ. ಒಬ್ರದ್ದು ಕೂಡ ಪೆಂಡಿಂಗ್ ಇಡಲಿಲ್ಲ. ಸೊ ಅದಕ್ಕೂ ಕೂಡ ಫಸ್ಟ್ ಸೆಕೆಂಡ್ ಎಲ್ಲ ಯಾಕೆ ಮಕ್ಕಳಲ್ಲಿ ಅಂತ ಹೇಳಿ, ಸೊ 5 ಜನರಿಗೆ ಆಕರ್ಷಕ ಬಹುಮಾನ ಕೊಡೋದು ಅಂತ ಅಂದ್ಕೊಂಡೆ. ಫಸ್ಟ್ ಸೆಕೆಂಡ್ ಅಂತೆಲ್ಲ ಬೇಡ ಅಂತ 5 ಜನರನ್ನು ಸೆಲೆಕ್ಟ್ ಮಾಡೋದು. 150ಕ್ಕಿಂತ ಹೆಚ್ಚು ಲೈಕ್ಸ್ ಬಂದರೆ 5 ಜನರನ್ನು ಸೆಲೆಕ್ಟ್ ಮಾಡೋದು. ಸೊ ಅವರಿಗೆ ನಾನು ಪ್ರೈಸ್ ಕೊಡೋದು ಅಂತ ಇದ್ದೇನೆ. ಸೊ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ, ಎಲ್ಲ ಮಕ್ಕಳಿಗೂ ಪಾಪ ಏನು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಅವರ ತಂದೆ ತಾಯಿಗೆ ಆಸೆ ಇರ್ತದೆ. ಸೊ ಹಾಗಾಗಿ ಒಂದು ಇಟ್ಟೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಇದೇ ಥರ ನೆಕ್ಸ್ಟ್ ಕೂಡ ಒಳ್ಳೊಳ್ಳೆ ಗಿಫ್ಟ್ಗಳನ್ನು ಇಡ್ತೇನೆ. ತಿಂಗಳಲ್ಲಿ 2 ಸಲ ಕ್ವೆಶನ್ ಕೇಳ್ತಿದ್ದಲ್ಲ ಅಮ್ಮ ಬಲ್ಲೇನೋರ ಪಾತೋಲ್ ನಮ್ಮಂದೆ ಬುರ್ಪೂಜೆ. ನನ್ನ ಮಗಳೊಂದು ವೀಡಿಯೋ ಮಾಡಲಿಕ್ಕೆ ಕೂಡ ಬಿಡುದಿಲ್ಲ. ತಿಂಗಳಲ್ಲಿ 2 ಸಲ ಕ್ವೆಶನ್ ಕೇಳ್ತದೆ, ಈ ತಿಂಗಳಲ್ಲಿ ಒಂದೇ ಕ್ವೆಶನ್ ಆಯಿತಾ. ಯಾಕಂತ ಹೇಳಿದರೆ ಇಲ್ಲಿ ನನಗೆ 5 ಪ್ರೈಸ್ ಕೊಡಬೇಕಾಗ್ತದೆ. ಹಾಗಾಗಿ ಇದು ನನ್ನ ಕೈಯಿಂದಲೇ ಹಾಕಬೇಕಷ್ಟೇ. ಯಾಕಂತ ಹೇಳಿದರೆ ಅದು ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಸಲ ಮಾತ್ರ ಬಂದದ್ದು. ಈಗ ನಾನು ಏನು ಸೇವಿಂಗ್ಸ್ ಮಾಡಿಟ್ಟ ಹಣದಲ್ಲಿ ಅದನ್ನು ತಗೊಳ್ಬೇಕಷ್ಟೇ. ಸೇವಿಂಗ್ಸ್ ಎಲ್ಲ ಎಂತ ಇಲ್ಲ. ಸೊ ಅದೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ನಾವು ಸಂಪಾದನೆ ಮಾಡ್ತೇನಲ್ಲ, ಸೊ ಅದರಲ್ಲಿ ತಗೊಳ್ಬೇಕಷ್ಟೇ. ಸೊ ಗೊತ್ತಿಲ್ಲ, ತುಂಬ ಜನ ಈ ಥರ ಎಲ್ಲ ಕಾಂಪಿಟೇಷನ್ ಇಟ್ಟಿರೋದು ದೊಡ್ಡ ದೊಡ್ಡ ಕಂಪೆನಿಗಳು, ಮತ್ತು ಒಂದು 4-5 ಜನ ಸೇರಿ, 10-15 ಜನ ಸೇರಿ, ಒಂದೊಂದು ತಂಡಗಳು ಸೇರಿ. ಸೊ ನಾನಿದು ಸಿಂಗಲ್ ಆಗಿ ಒಬ್ಬಳೇ ಮಾಡ್ತಿದ್ದೇನೆ. ಸೊ ಅದು ಕೂಡ ನನಗೆ ಖುಷಿ ಇದೆ. ತುಂಬ ಜನ ಹೇಳಿದರು ಅದನ್ನು ನಾವು ಹೇಳ್ಕೊಳ್ಬಾರ್ದಲ್ಲ, ಬೇಡ ಬಿಡಿ. ಸೊ ಬನ್ನಿ, ಈಗ ಪಾಳೆಮಂಗಳೂರಿಗೆ ಹೋಗ್ಲಿಕ್ಕುಂಟು. ಅಮ್ಮ ನಾನು ಲಚ್ಚು ಹೋಗ್ತಿದ್ದೇವೆ. ಲಚ್ಚು, ಲಚ್ಚು, ಅಮ್ಮಮ್ಮಮ್ಮ, ಎಲ್ಲ ಬೇಕೀಗ ಇವಳಿಗೆ. ಬತ್ತಲ್ 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 ಪದ ಬೇರೆ
ಇದೇನು ಗೊತ್ತಾ, ಇದು 6 ವರ್ಷಕ್ಕಿಂತ ಮುಂಚಿನ ಆಲ್ಬಮ್ ಒಂದು. ಸೊ ನೋಡ್ತಾ ಇದ್ದೀರಾ ನೋಡಿ, ನಾನು 6 ವರ್ಷಕ್ಕಿಂತ ಮುಂಚೆ ಹೇಗಿದ್ದೆ ನೋಡಿ. ಸೊ ಇದು ಮಾವನ ಮದುವೆದ್ದು ಹೇಗಿದ್ದೆ ನೋಡಿ, ಸ್ವಲ್ಪ ಸ್ಲಿಮ್ ಆಗಿದ್ದೆ. ಇದು ನನ್ನ ಅಮ್ಮ ಇದ್ದಾರೆ, ಅದೇ ಮಾವ ಅಂತ ಹೇಳಿದರೆ. ಸೊ ನನಗೆ ಶಾಕ್ ಆಯಿತು, ನಾನು ಇಷ್ಟು ಸ್ಲಿಮ್ ಇದ್ದಲ್ಲ ಅಂತ. ಸೊ ನೋಡ್ಲಿಕ್ಕೆ ಸ್ವಲ್ಪ ಚೆಂದಾಗಿದ್ದೆ ಅಲ್ಲ ಹಾಗೆ ಅಂತ ಅನ್ಕೊಂಡಿದ್ದೇನೆ, ಮತ್ತೆ ಗೊತ್ತಿಲ್ಲ. ನೋಡಿ ಸಾರಿ ಹಾಕಿದ್ದು ಫೋಟೋ ಇದು ಆಗ್ಲೇ ಹಾಗೆ ನನಗೆ ಸತ್ಯವಾಗ್ಲೂ ಈ ಒಂದು ಫೋಟೋನ ನೋಡುವಾಗ ನಗು ಬಂತು. ಆಗ ಹೇಗಿದ್ದೆ, ಈಗ ಹೇಗೆ ಆಗಿದ್ದೇನೆ, ಡಬ್ಬಲ್ ಆಗಿದ್ದೇನಲ್ವಾ? ಡಬ್ಬಲ್ ಅಲ್ಲ, ಸ್ವಲ್ಪ ಜಾಸ್ತಿ ಆಗಿದ್ದೇನೆ ನೋಡಿ. ನಾನಿದು ಫೋಟೋ ಆಲ್ಬಮ್ ನೋಡಿರಲಿಲ್ಲ, ಹಾಗಾಗಿ ನೋಡ್ತಾ ಇದ್ದೆ. ಸೊ ನಿಮಗೂ ಕೂಡ ಒಂದ್ಸಲ ತೋರಿಸು ಅಂತ ಹೇಳಿ ಆಲ್ಬಮ್ ಇದು ವಿಡಿಯೋ ಮಾಡಿದೆ. ನೋಡಿ ಹೇಗಿದ್ಲು, ಜಸ್ಟ್ ಕಮೆಂಟ್ ಮಾಡಿ ಆಗ ಹೇಗಿದ್ದೆ ಈಗ ಹೇಗಿದ್ದೇನೆ ಅಂತ, ಓಕೆನಾ? ಸೊ ಅದಕ್ಕೆ ನಾನು ಹೋದದ್ದು ನಾನು ಅಮ್ಮ ಮಾತ್ರ, ಮತ್ತು ತಮ್ಮ ಸಣ್ಣ ತಮ್ಮ ಅವನ ಗುರುಪ್ರಸಾದ್ ಇದ್ದ. ಸೊ ಅದು ನಾನು ವಿಡಿಯೋ ಮಾಡಿದ್ದೇನೋ ಗೊತ್ತಿಲ್ಲ. ಇದು ನೋಡಿ ಹೇಗಿದ್ದೆ, ನೋಡಿಗೆ ಖುಷಿ ಆಗ್ತದೆ ಮಾರೆ. ಯಂಗ್ ಮಾಮಿ ಮಾಮು ಲಚ್ಚು ಚೇಚ. ಅಂದೆ ಚಾಚಿ. ಇದು ಆ್ಯಕ್ಚುಲಿ ಪ್ಲೇಸ್ ಪಾಣೆಮಂಗಳೂರು, ಸ್ವಲ್ಪ ನರಿಕೊಂಬು ನಿಯರ್ ಆಗ್ತದೆ. ಇವರು ನನ್ನ ಅತ್ತೆ. ಸೊ ಅಜ್ಜಿಯನ್ನ ನೋಡಲಿಕ್ಕೆ ಕೂಡ ಬಂದು, ಮತ್ತು ಇವರನ್ನು ಕೂಡ ನೋಡುವ ಅಂತ. ಇವರು ನನ್ನ ಡೈಲಿ ವಿಡಿಯೋಸ್ ಎಲ್ಲ ನೋಡ್ತಾರೆ, ಇವರು ಮತ್ತು ಇವರ ಮಗಳು. ಸೊ ಅಜ್ಜಿ ನೋಡಿ ಅಲ್ಲಿ ಕಾಣಿಸ್ತದೆ, ಜಸ್ಟ್ ಮೂವ್ ಆಗೋದಷ್ಟೇ ವಿಡಿಯೋ ಮಾಡಿದ್ದು ನಾನು. ನೆಕ್ಸ್ಟ್ ಮನೆಗೆ ಹೋದ್ವಿ ನಾವು. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಸಡನ್ನಾಗಿ ಬಂದದ್ರಿಂದ ಸಹ ಪಾಪ ಗಮ್ಮತ್ತೆಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಯಂತಿ ಆಂಟಿ. ಟಾಟಾ. ಲಚ್ಚು ಅವ್ಯದಾಯ್ತು ಗೊತ್ತು ಜಿ, ಅಲ್ಲೇ ಕಡ್ದಿನಿ ಪಿಜ್ಜ ಪಿಜ್ಜ ಮಗುವಿನ ಪಾನೇರಿಂದ ಡೈರೆಕ್ಟ್ ಇಲ್ಲಿಗೆ ಅನಂತಾಡಿಗೆ. ಓ ಪಿಟ್ಟೆ 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 ಸೈಕಲ್ ಹತ್ತಿದಾಳೆ. ಚೆಕ್ 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 ಚೆಕ್. ಇವರ ಮುದ್ದಿನ ಮಗಳು ಸೇಮ್ ಆಗಿ ಮೂಂಕೆಲ್ಲ. ಪಿಟ್ಟೆ ಮುರಾರಿ ದಟ್ಟಿ ಸರಿ ತೋಜು ಅವ ತೊಂದರೆ ಜಿ ಮುರಾರಿ ದನೆ ಪಾಡು ಫಿರ ರಿಪೀಟ್. ಇವರಿಗಿಬ್ರು ಹೆಣ್ಮಕ್ಳು, ಆದ್ರೂ ಹೆಣ್ಮಗು ಹತ್ರ ಇಷ್ಟ. ಇವರ ಅಮ್ಮ ಅಜ್ಜಿ ಅಜ್ಜಿ ಪಿಟೆ ಅಕ್ಕೋಲ್ಲ ಅಕ್ಕೋಲ್ಲ ಇವಳನ್ನ ಕೊಡದೆ ಗೊತ್ತುಂಟ. ಎಹೆ ಎಹೆ ಇಂದುಲ ಸೇಮ್ ಪ್ರಾಬ್ಲಮ್. ACC ಪಿರದ್ರಿಗ್ ಬ್ರ್ಯಾಂಡ್ ಇವಳನ್ನು ನೋಡಿದ್ದೀರಾ? ಕಲ್ಲಡ್ಕದಲ್ಲಿ ನೋಡಿರ್ಬೋದು. ಕಲ್ಲಡ್ಕದ ಗೊಂಬೆಲ್ಲ ಕಲ್ಲಡ್ಕದಲ್ಲಿ ಕಾಲೇಜ್ ನೋಡಿರ್ಬೋದು, ಅಲ್ಲಿ ಅವರು. ಚಾಕ್ಲೇಟ್ ಉಂಟಾ? ಕ್ಯಾಲ್ಸಿಂಡು ಒಂದು ಬಿಕಾಮ, ಅದು ಸಾರಿ ಕಾಮರ್ಸಾ? ಇದು ಅವಳ ಅಕ್ಕ, ಪಿಟ್ಟೆ ಅಕ್ಕ, ಪಿಟ್ಟೆ ಅಕ್ಕ. ಇಷ್ಟು ಜನ ಇದ್ದಾರೆ ಅವರ ಮನೆಯಲ್ಲಿ.
ಪಿಟ್ಟೆನ ನಾನು ಕರ್ಕೊಂಡು ಹೋಗುದು. ಇವಳೆ ಪಿಟ್ಟೆ. ಮನೆಗೆ ಇನ್ನು ಕೂಡ ರೀಚ್ ಆಗ್ಲಿಲ್ಲ ನೋಡಿ, ಇಲ್ಲಿ ಬಂದಿದ್ದೇವೆ. ಏ ಶೇಲೆನೆ, ಶೇಲೆ ಇಡೇ ಮುಟ್ಟನಾ ಅವು ಟ್ಯಾಂಕಿ ಹೋಯ್ತಾ ನಿಕ್ಲಾನಾ? ಅಜ್ಜನ ತೋಟ. ಅವು ಅಪ್ಪದ ನಮ್ಮನೇನಾ ಬಗಾಲ್ ಬಂದು ಬಾರ್ದಾರ ಒಂದು ಇಂಚಿನ ಬಲ್ಲು ಏ ಬಿಟ್ಟೆ ಬಲ್ಲುಡಲ್ ಬಿಟ್ಟೆ ಮಾಯ ಅಲ್ಲ ಇಟ್ಟೆ ಬರೋದಿಲ್ಲ ನಾನು ಪಿಟ್ಟೆ ಮಾಯ ಹಾ ಶೋಲಾರ್ ಜೋಕ್ಲೆ ಪೂರ ಗೊಬ್ಬರ ಪಂದಿನ ಪ್ಲೇಸ್ ಆಯ್ತಾ. ಕ್ಲೀನ್ ಉಂಡು ಇಟ್ಲೇ ಬೊಕ್ಕ ಪೆತ್ತ ಪುರ ಇಜ್ಜಾತ ಅವು ಅಲ್ಲದ ಅದು ತಿರ್ತು ಜೇನುದಾನ ಆಯ್ತುಂಡಾ ನೋಡಿ. ನನ್ನ ಮಗಳು ಕೂಡ ನೋಡ್ಲಿ ಅಂತ ಹೇಳಿ ಮಗಳನ್ನ ಸಹ ಕರ್ಕೊಂಡು ಬಂದ್ಲು. ಒಬ್ಬೋ ಇಂಚಿನ ಉಮಿಲ್ ತುಚ್ಚಿಂಡಾ ಆಯ್ತು ಇಚ್ಚ ಜೇನಿಚ್ಚ ಪಕ್ಕದೈತಿನ ಪಿಟ್ಟೆ ಈಗ ವಿಡಿಯೋ ನೋಡುವಾಗ ಓಡ್ತಾಳೆ ಪಿಟ್ಟೆ. ಇಲ್ಲಿ ನೋಡಿ ಜೇನಿದ್ದುಂಟು, ಜೇನು ಕೃಷಿ ಮಾಡೋದಂತೆ. ಅದರಲ್ಲಿ ಇಲ್ಲ ಮಾತ್ರ ಈಗ ಹೋಗಿದೆ ಅಂತ ಹೇಳ್ತಿದ್ದಾರೆ. ಜೇನು ಕೃಷಿ ಅಂತ ಹೇಳಿದ್ರೆ ಇದೆ ಇಜ್ಜತೈಟ್ ಅಂತ ಗೊತ್ತಿಲ್ಲ ನೋಡಿ. ಈಗಿರ್ತದೆ ಜೇನುದು. ಉನ್ಗುದು ಬೋತುಂಡು ಬಿಟ್ಟೆ ಅವಂತೆ ದಿನ ಬೊಕ್ಕ ಅಭ್ಯಾಸ ಆಪುಂಡು ಬಿಟ್ಟೆ. ಫಸ್ಟ್ ಮಾತ್ರ ಅವರ ಇಪ್ಪುಂಡಾ ಕನ್ಫರ್ಮಾ ಐಟುಂಡಾ ಬೊಲ್ಪುಗು ಏನು ಚಪ್ಪಲ್ ಬಾರ್ದಿಜಿ ಕ್ಲೀನ್ ಉಂಡಾ ತಂಚ ಮತ್ತೆ ಉಂಡಾ ಇಜ್ಜಿ ಉಂಡಾ ನೋಡಿ. ಪಿಟ್ಟೆ ಮರದಲ್ಲಿದ್ದಾಳೆ ನನಗುಂಟ ಬೇರಳೆ ಉಂಟಾನಾ? ಮಂಗ ಮರದಲ್ಲಿ ನೇಲ್ತಾ ಉಂಟು. ಬಾಡಿಯಲ್ ಅವಳ ಗಡ್ದು ಎಷ್ಟನೇ ಕ್ಲಾಸ್ ಬಿಟ್ಟೆ? ಎಂತ ನಾಳೆನಾ? 6ನೇ ಕ್ಲಾಸ್ ಬಿಟ್ಟೆ. ಅಮ್ಮ ಬೊರ್ಚಮ್ಮ ಅಮ್ಮ ಎನ್ನ ಗೊತ್ತುನದ ಯಾನಿಜ್ಜ ಅಮ್ಮ ಬೊರ್ಚಮ್ಮ ಅಮ್ಮ ಎಂಕ್ ಇಂದು ಎಕ್ಕಲೆ ಅಲ್ಲಿ ಇಂದು ಪೂರ ಪೋಡಿಗೆ ಜಾಸ್ತಿ. ಇದು ಗೊತ್ತುಂಟ ನಿಮಗೆ? ಬಿಂಬುಲಿ ಅನ್ಪುಣತಾ ಬಿಂಬುಳಿ ಗೊತ್ತು ನೋಡಿ. ಸಣ್ಣದಿರೋ ಜಾಸ್ತಿ ತಿಂತಿದ್ದೆ, ಈಗ ಒಂದು ತಿಂತೇನೆ. ಎಂತ ಪಿತ್ತಕ್ಕೆ ಒಳ್ಳೇದಾ ಉಷ್ಣಕ್ಕೆ ಒಳ್ಳೇದು? ಪಿಟ್ಟೆ ಎಸ್ ಪಾರ್ಟ್ 1 ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಕಡೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಸಿಗೋಣ, ಬಾಯ್. ಈಗ ಇವತ್ತೇ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ, ಅದು ನಾಳೆ ಬರುತ್ತೆ. ಬಾಯ್.